ಸ್ಥಳೀಯ ನಾಯಕರಾಗಿರುವಂಥ ಪುರುಷೋತ್ತಮ ಚಿತ್ರಪುರ ಅವರಿದ್ದಾರೆ. ನಮಸ್ಕಾರ ಪುರುಷೋತ್ತಮ ಅವರೇ. ನಮಸ್ಕಾರ. ನಮಸ್ಕಾರ. ಎಸ್, ಈಗ ಏನು ಮಹಿಳಾ ಮೀನುಗಾರರಿಗೆ ಮಾರಾಟ ಮಾಡ್ಲಿಕ್ಕಂತ ಏನು ಶೆಡ್ ನಿರ್ಮಾಣ ಆಗಿತ್ತು ನಿಮ್ಮ ಈ ಮೊದಲನ ವಿಧಾನ ಪರಿಷತ್ ಸದಸ್ಯರ ಅನುದಾನದಿಂದ. ಎಸ್, ಈಗ ಯಾರ ಅನುದಾನ ಅನ್ನೋದು ಎರಡನೇ ವಿಚಾರ. ಬಟ್ ಇಂಥ ಸಂದರ್ಭದಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಈ ರೀತಿ ಅದನ್ನು ಏನು ಕಿತ್ತು ಹಾಕಿರುವುದು ಅಥವಾ ಒಕ್ಕಲೆಬ್ಬಿಸುವುದು ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀವು? ಈಗ ಅದು ಕಿತ್ತು ಹಾಕಿರೋದು ಬಹಳ ಅನ್ಯಾಯ. ಯಾಕೆಂತ ಹೇಳಿದ್ರೆ, ನಾನು ಜನಪ್ರತಿನಿಧಿಯಾಗಿದ್ದಾಗ ವಿಧಾನ ಪರಿಷತ್ ಸದಸ್ಯರ ಅನುದಾನದಿಂದ ಅಲ್ಲಿ ಮಾರ್ಕೆಟ್ ನಿರ್ಮಾಣ ಮಾಡಿದೆ. ಯಾಕಂದ್ರೆ ಹಲವಾರು ವರ್ಷಗಳಿಂದ ಅಲ್ಲಿ ಬೇಡಿಕೆ ಇತ್ತು ಮೀನು ಮಾರ್ಕೆಟ್ ಹಾಕ್ಬೇಕು ಅಂತೇಳಿ. ಆದ್ರೆ ಅಲ್ಲಿ ಸ್ಥಳಾವಕಾಶದ ಕೊರತೆ ಇದ್ದುದರಿಂದ ನಮಗೆ ಬೇರೆ ಜಾಗ ಸಿಗ್ಲಿಲ್ಲ. ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರ ಜಾಗದಲ್ಲಿ ಕಟ್ಟಿದ್ದೇವೆ. ಸರಿ. ಇತ್ತೀಚೆಗೆ ನ್ಯಾಷನಲ್ ಅಥಾರಿಟಿ ಆಫ್ ಇಂಡಿಯಾ ನಂತೂರಿನಿಂದ ಮುಖದವರೆಗೆ ಅವರ ನ್ಯಾಷನಲ್ ಹೈವೇ ಅಥಾರಿಟಿಯ ಜಾಗದಲ್ಲಿ ಯಾವ್ದೆಲ್ಲ ಅನಧಿಕೃತ ಕಟ್ಟಡ ಇದೆ, ಯಾರೆಲ್ಲ ಅವರ ಜಾಗವನ್ನು ಎನ್ಕ್ರೋಚ್ ಮಾಡಿದ್ದಾರೆ, ಅದನ್ನೆಲ್ಲ ತೆರವುಗೊಳಿಸುವ ಕಾರ್ಯಕ್ರಮದ ಪ್ರಯುಕ್ತ ಇದನ್ನು ಕೂಡ ಅವರು ತೆರವುಗೊಳಿಸಬೇಕು ಅಂತ ಹೇಳಿ ಹಲವಾರು ಬಾರಿ ಅವರಿಗೆ ಹೇಳಿದ್ರು, ಮಹಿಳಾ ಮಾರುಕಟ್ಟೆ ಅವರಿಗೆ. ಸರಿ. ಮತ್ತೆ ಬೇರೆ ಬೇರೆ ರಿಕ್ಷಾ ಪಾರ್ಕ್ನವರಿಗೆಲ್ಲ ಹೇಳಿದ್ರು. ಸೊ ಅವ್ರದ್ದು JCB ಎಲ್ಲ ಬಂದು ಮೊನ್ನೆ ತೆಗಿಲಿಕ್ಕೆ ಬಂದಾಗ ಮತ್ತೆ ಪುನಃ ಅವರು ತೆಗೆದ್ರೆ ಎಲ್ಲ ಹುಡಿ ಮಾಡಿ ಆಗ್ತಾ ಇರಲ್ಲ. ಸೊ ಅದಕ್ಕೆ ನಾವೇ ಪರ್ಯಾಯ ವ್ಯವಸ್ಥೆ ಮಾಡಿ ಶೀಘ್ರ ತೆಗಿಸಿದ್ದೀವಿ. ಯಾಕಂದ್ರೆ ಇಲ್ಲದಿದ್ರೆ ಅವ್ರು JCB ಬಂದು ಎಲ್ಲ ಬಂದಿತ್ತು ಹೊಡೆದಾಕ್ಲಿಕ್ಕೆ, ಅವರ ಜಾಗ ಅಂತ. ಸೊ ಅದಿನ್ನೇನು 6 ಲೇನ್ ಆಗ್ತದೆ ಹೈವೇ, ಇನ್ನು ಅವರ ಕಾಮಗಾರಿ ಪ್ರಾರಂಭ ಆಗ್ತದೆ. ಸೊ ಹೈವೇ ಅಥಾರಿಟಿ ಜಾಗ ಅಂತ ಹೇಳಿದ್ರಿಂದ ಅದನ್ನು ತೆರವುಗೊಳಿಸಿಲ್ಲ. ಈಗ ಪುನಃ ಹಾಕಿದ್ರೆ ಪುನಃ ಬಂದವರು ತೆಗಿತಾರೆ. ಸಮಸ್ಯೆ ಜಾಗ ನ್ಯಾಷನಲ್ ಹೈವೇ ಅವರು. ಸರಿ ಸರಿ. ಹಾಗಾಗಿ ಈಗಿನ ಜನಪ್ರತಿನಿಧಿಗಳು, ಅದು ಶಾಸಕರಿರಲಿ, ಕಾರ್ಪೊರೇಟರ್ ಇರಲಿ ಅಥವಾ ಲೋಕಸಭಾ ಸದಸ್ಯರಿರಲಿ, ಅವರು ಜವಾಬ್ದಾರಿ ತಗೊಂಡು ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮ ಮಾಡಬೇಕು. ನಾವು ಜನಪ್ರತಿನಿಧಿ ಆದಾಗ ಏನು ಅವರಿಗೆ ಜವಾಬ್ದಾರಿಯಿಂದ ಏನು ಒಂದು ನಾವು ವ್ಯವಸ್ಥೆ ಮಾಡಿದೆವೋ ಅದು ಈಗ ಅವರಿಗೆ ವ್ಯವಸ್ಥೆ ಇಲ್ಲದಾಗಿದೆ. ಈಗಿನ ಜನಪ್ರತಿನಿಧಿಗಳು ಈ ಬಗ್ಗೆ ಮುಖ್ಯವಾಗಿ ವಹಿಸಬೇಕು, ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸೊ ಈಗ ನಮ್ಮಲ್ಲಿ ಅಧಿಕಾರ ಇಲ್ಲ. ಸರಿ ಸರಿ. ವಿಧಾನ ಪರಿಷತ್ ಸದಸ್ಯರು ಮಾಜಿ ಆಗಿದ್ದಾರೆ, ನಾನು ಕೂಡ ಮಾಜಿ ಆಗಿದ್ದೇವೆ. ನಮ್ಮ ಹತ್ರ ಯಾವುದೇ ಅನುದಾನ ಲಭ್ಯ ಇಲ್ಲ. ಈಗ ಈಗಿನ ಕಾರ್ಪೊರೇಟರ್, ಈಗಿನ ಅಲ್ಲಿ ಯಾರು ಸ್ಥಳೀಯ ಕಾರ್ಪೊರೇಟರ್ ಅವರು, ಈಗಿನ ಶಾಸಕರು, ಈಗಿನ ಲೋಕಸಭಾ ಸದಸ್ಯರು ಈಗ ಮೀನುಗಾರರ ಮಹಿಳೆಯರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಪುರುಷೋತ್ತಮ ಅವರೇ, ಈಗ ಪರ್ಯಾಯ ವ್ಯವಸ್ಥೆ ಮಾಡೋದಾದ್ರೆ ಎಲ್ಲಿ ಮಾಡಬಹುದು ಅಂತ ಏನಾದ್ರು ನಿಮ್ಮ ಹತ್ರ ಸಲಹೆ ಸೂಚನೆಗಳಿದಾವೆ? ಈಗ APMC ಮಾರುಕಟ್ಟೆ ಹಿಂದೆ ಖಾಲಿ ಜಾಗ ಇದೆ. ಸರಿ. ಮೊದಲಿಗೆ ನಾವು ಅಲ್ಲಿ ಮಾಡುವಾಗ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ದೂರ ಆಗ್ತದೆ, ನಮಗೆ ರಸ್ತೆ ಬದಿಯಲ್ಲಿ ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ರು ಮಹಿಳಾ ಮೀನುಗಾರರು. ಸರಿ. ಸೊ ಈಗ ಕಟ್ಟಿದ ಜಾಗದಲ್ಲಿ ಆಗ್ಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ಹಾಗಾಗಿ ನಾವು ಕಟ್ಟಿಬಿಟ್ಟಿದ್ವಿ. ಈಗ ಅದು ಜಾಗ ಬಿಟ್ರೆ ಬೇರೆ ಬೇರೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಅವರನ್ನು ಮನವೊಲಿಕೆ ಮಾಡಿ APMC ಅವರ ಹತ್ರ ಮಾತಾಡಿ ಅವರಿಗೆ ಮೀನು ಮಾರ್ಕೆಟ್ ಒಂದು ಜಾಗ ವ್ಯವಸ್ಥೆ ಮಾಡಿಸಿಕೊಂಡ್ರ ಜವಾಬ್ದಾರಿ ಈಗಿನ ಜನಪ್ರತಿನಿಧಿ ಅವರಿಗೆ ಇದೆ. ಮೀನುಗಾರ ಮಹಿಳೆಯರ ಮನವೊಲಿಕೆ ಮಾಡಿ APMC ಅವರ ಹತ್ರ ಮಾತಾಡಿ ಒಂದು ಪರ್ಯಾಯ ಜಾಗವನ್ನು ಉಳ್ಕೊಳ್ಬೇಕು. ಈಗ ಮೀನುಗಾರ ಮಹಿಳೆಯರು ಅಲ್ಲಿಗೆ ಹೋಗ್ಲಿಕ್ಕೆ ಸಿದ್ಧತೆ ಇನ್ನು ಒಪ್ಪಲೇಬೇಕಾಗ, ಯಾಕಂದ್ರೆ ಈಗ ಇದ್ದ ಜಾಗದಲ್ಲಿ ಅಲ್ಲಿ ಇನ್ನು ಕಟ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇವತ್ತಲ್ಲ ಅಥವಾ ನಾಳೆ ಒಂದು 2 ವರ್ಷ ಆದ್ರೂ ಅಲ್ಲಿಗೆ ಬಂದೇ ಬರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ನ ಮೇಜರ್ ವಾಟರ್ ಲೈನ್ ಅದರ ಅಡಿಯಲ್ಲಿ ಹೋಗಿ ಸರಿ ಸರಿ ಮೊನ್ನೆ ಲೀಕೇಜ್ ಆದಾಗ ಪುನಃ ಅಲ್ಲಿ ಸ್ವಲ್ಪ ಅರ್ಧ ಭಾಗ ಹೊಡೆದಾಕಿದ್ದಾರೆ ಕಾರ್ಪೊರೇಷನ್, ಲೀಕೇಜ್ ರಿಪೇರಿ ಮಾಡಿ. ಅದು ಇನ್ನು ಅಲ್ಲಿ ಆ ಜಾಗದಲ್ಲಿ ಇರೋದು ಬಹಳ ಕಷ್ಟ. ಸೊ ಅವರಿಗೆ ಪರ್ಯಾಯ ಜಾಗ ಹುಡುಕಿ ಕೊಡಬೇಕು. ಅದು ಅವರ ಹತ್ರ ಮಾತಾಡಿ ಮಾಡಬೇಕು ಈಗ ಜನಪ್ರತಿನಿಧಿಗಳು. ಮತ್ತೆ ಪರ್ಯಾಯ ಮತ್ತೆ ಒಂಥರ ಒಳ್ಳೆಯ ಸುಸಜ್ಜಿತವಾದಂತಹ ಮಾರುಕಟ್ಟೆ ಮಾಡಿದ್ರೆ ಒಳ್ಳೇದಲ್ವಾ? ಯಾಕಂದ್ರೆ ಬೆಕ್ಕಪಾಡಿ ತುಂಬಾ ದೊಡ್ಡವಾದಂತಹ ಪ್ರದೇಶ ಮಾಡ್ಬೇಕು. ಹೌದು, ನಾವೀಗ ಚಿಂತಾದ್ರೂ ಅವರಿಗೆ ಮಾಡಿಕೊಟ್ಟಿದ್ದೇವೆ. ಬಿಸಿಲು ಮತ್ತೆ ಮಳೆಗೆ ಆಶ್ರಯ ಕೊಡುವಂತ ಒಂದು ತಾತ್ಕಾಲಿಕ ಮಾರುಕಟ್ಟೆ ಮಾಡಿದ್ದಾರೆ. ಅದು ತಾತ್ಕಾಲಿಕ ಮಾರುಕಟ್ಟೆ ನಾನು ಮೊದಲೇ ಹೇಳಿದ್ದೇನೆ, ಹೈವೇ ಅವರಿಗೆ 6 ಲೇನ್ ಆದಾಗ ಇದು ಹೋಗ್ತದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿ ಅಲ್ಲಿ ಕಟ್ಟಿ ಅಷ್ಟ ತನಕ ನಾವು ಕುತ್ಕೊಳ್ತೇವೆ ಅಂತ ಅವರು ಒಪ್ಪಿಕೊಂಡಿದ್ದೀವಿ. ಓಹೋ, ಅಂದ್ರೆ ನೀವು ಇದನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಕೂಡ ಹೇಳಿದ್ದೀರಿ ಅವರಿಗೆ? ಹೌದು, ತಾತ್ಕಾಲಿಕ ಅಂತ ಹೇಳಿದ್ರು. ನಂತರ ಹೈವೇ ಅವರ ಜಾಗ ಅಂತ ಕೊಟ್ಟಿದ್ದು, ಬಟ್ ಅವರಿಗೆ ಬೇರೆ ವ್ಯವಸ್ಥೆ ಇರ್ಲಿಲ್ಲ, ಅನಿವಾರ್ಯವಾಗಿತ್ತು ಆಗ. ಅಂದ್ರೆ ಬಹುಕಾಲದ ಬೇಡಿಕೆ. ಸುಮಾರು ನಾನು ಹುಟ್ಟು ಮೊದಲೇ ಅವರ ಮಾರದೇ ಇದ್ರು, ಅವರಿಗೆ ವ್ಯವಸ್ಥೆ ಯಾರು ಮಾಡಿರ್ಲಿಲ್ಲ. ಮರದಡಿಯಲ್ಲಿ ಬಿಸಿಲಿಗೆ ಗಾಳಿಗೆಲ್ಲ ಅವರು ಮೀನು ಮಾರಾಟ ಮಾಡಿದ್ರು. ಮತ್ತೆ ನಾನು ಮಾಜಿ ವಿಧಾನ ಪರಿಷತ್ ಸದಸ್ಯರ ಹತ್ರ ಮಾತಾಡಿ ಅನುದಾನ, ಯಾಕಂದ್ರೆ ಕಾರ್ಪೊರೇಷನ್ ಅದಕ್ಕೆ ಅನುದಾನ ಕೊಡ್ಲಿಕ್ಕೆ ಆಗುದಿಲ್ಲ ಹೈವೇ ಜಾಗ.
ಸೊ ಆ ವಿಧಾನ ಪರಿಷತ್ ಸದಸ್ಯರು ನಮಗೆ ಅನುದಾನ ಕೊಟ್ಟಿದ್ರಿಂದ ಅಲ್ಲಿ ಒಂದು ತಾತ್ಕಾಲಿಕ ಮಾರುಕಟ್ಟೆ ನಿರ್ಮಾಣ ಆಗಿದೆ, ಅದು ತಾತ್ಕಾಲಿಕ ಮಾರುಕಟ್ಟೆ. ಸೊ ಈಗ ಸುಸಜ್ಜಿತ ಮಾರುಕಟ್ಟೆ ಆಗ್ಬೇಕಿದ್ರೆ APMC ಅವ್ರ ಹತ್ರ ಮಾತಾಡಿ ಒಂದು ಸುಸಜ್ಜಿತವಾದ ಮಾರುಕಟ್ಟೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಏನು ಇದನ್ನು ತೆರವುಗೊಳಿಸುವ ಹೊತ್ತಿಗೆ ಏನಾದ್ರೊಂದು ಬದಲಿ ವ್ಯವಸ್ಥೆ ಇದ್ದಿದ್ರೆ ಈ ಮಳೆಯ ಸಂದರ್ಭದಲ್ಲಿ ಒಂದಷ್ಟು ಪ್ರಯೋಜನ ಆಗ್ತಾ ಇತ್ತು. ಹೌದು, ಅದು ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ಮಾನವೀಯತೆ ಇಲ್ಲ, ಅವರಿಗೆ ಕಾನೂನು ಸುಪ್ರೀಂ ಕೋರ್ಟ್ ಆರ್ಡರ್ ಅದು ಆರ್ಡರ್ ಅಂತ ಹೇಳ್ಕೊಂಡು ಬಂದು JCB ತಂದಿಟ್ಟಿದ್ದಾರೆ ಅವರು ಹೊಡಿಲಿಕ್ಕೆ ಅಂತ. ಮಹಿಳೆಯರು ಅತಂತ್ರರಾದ್ರು ಏನ್ ಮಾಡುದು ಅಂತ ಹೇಳಿ ಪೊಲೀಸ್ ಎಲ್ಲ ಇತ್ತು, ಪೊಲೀಸ್ ಕೋರ್ಟ್ ಸಮೇತ ಬಂದಿದ್ರು. ಹಾಗಾಗಿ ಮಾನವೀಯತೆ ಇಲ್ಲ, ಹಾಗಾಗಿ ಅನಿವಾರ್ಯವಾಗಿ ತೆರವು ಮಾಡಬೇಕಾಯ್ತು. ಅದು ಈಗಿನ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಮತ್ತೆ ಈಗಿನ ಕಾರ್ಪೊರೇಟರ್ಗಳು ಸಾಮಾಜಿಕ ಜವಾಬ್ದಾರಿ ವಹಿಸಿಕೊಂಡು ಅವರಿಗೆ ವ್ಯವಸ್ಥೆ ಮಾಡಬೇಕು. ಬರೀ ಮೀನುಗಾರರ ಓಟ ತಕೊಂಡ್ರೆ ಆಗುದಿಲ್ಲ, ಅವರಿಗೆ ವ್ಯವಸ್ಥೆ ಆದ್ರೂ ಮಾಡ್ಬೇಕಲ್ಲ. ಅಂದ್ರೆ ಮೀನುಗಾರ ಸಮಾಜ ನಮ್ಮ ಪಕ್ಷದೊಂದಿಗಿದೆ ಅಂತ ಹೇಳ್ತಾರೆ, ಅವರಿಗೆ ವ್ಯವಸ್ಥೆ ಏನು ಮಾಡುವುದಿಲ್ಲ, ಓಟ್ ಬೇಕು ಅವರು. ಈಗ ತಾತ್ಕಾಲಿಕ ನೆಲೆಯಲ್ಲಾದ್ರೂ ಒಂದು ಮಾನವೀಯ ನೆಲೆಯಲ್ಲಾದ್ರೂ ಒಂದು ಈ ಮಳೆಗಾಲದ ಸಂದರ್ಭದಲ್ಲಿ ಅದೀಗ ಲೋಕಸಭಾ ಸದಸ್ಯರು ಮಾತಾಡಿ ಒಂದು ಹೈವೇ ಅವ್ರದ್ದು ಕೆಲಸ ಪ್ರಾರಂಭ ಆಗೋ ತನಕ ಅವ್ರು ಇರ್ಲಿ ಅಂತೇಳಿ ಅವ್ರು ಮಾತಾಡುದು. ಓಕೆ 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 ಎಸ್ 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 ಸರಿ ಸರಿ ಇದು ಪುರುಷೋತ್ತಮ ಅವರೇ, ಧನ್ಯವಾದಗಳು 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 ಧನ್ಯವಾದಗಳು.